ಪ್ರೀತಿನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವಂತ ಎಲ್ಲರಿಗೂ ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಇಂದಿನ ಸರಣಿ ಸಂಚಿಕೆ 132. ನಾನು ನಿಮ್ಮೊಂದಿಗೆ ಕರುಣಾಕರ ಬಳ್ಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಒಗಟೆ ಏನು ಈ ಸೃಷ್ಟಿ, ಬಾಳಿನ ಅರ್ಥವದು ಏನು, ಬಗೆದು ಬಿಡಿಸುವವರು ಆರು, ಸೋಜಿಗವನು ಇದನು, ಜಗವ ನಿರವಿಸಿದ ಕೈವೊಂದು ಆದೊಡೆ ಏಕೆ ಇಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಒಗಟೇನಿ ಸೃಷ್ಟಿ, ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು, ಸೋಜಿಗವನಿದನು, ಜಗವನಿರಮಿಸಿದ ಕೈ ಒಂದಾದೊಡೆ ಏಕಿಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಜಗವನಿರಮಿಸಿದ ಕೈ ಒಂದಾದೊಡೆ ಏಕಿಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಸಹಸ್ರಾರು ಜೀವಕೋಟಿಗಳು ಜನ್ಮ ತಳೆದು ಬಾಳಿ ಬದುಕಿ ನಾಶ ಹೊಂದುವ ಕ್ರಿಯೆ ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಜಗತ್ತಿನ ವಿಸ್ಮಯವನ್ನ ಅರಿತವರು ಒಂದೆಡೆ ಆದರೆ ಅರಿವು ಸಿಗದೆ ಇರುವವರು ಇನ್ನೊಂದೆಡೆ. ಈ ಜಗತ್ತನ್ನ ಸೃಷ್ಟಿ ಮಾಡಿದವನು ಭಗವಂತ ಎಂಬ ಕಲ್ಪನೆ ನಮಗೆಲ್ಲರಿಗೂ ಇದೆ. ಆ ಭಗವಂತನು ಯಾಕೆ ಈ ಜಗತ್ತಿನಲ್ಲಿ ಅನೇಕ ಜೀವಕೋಟಿಗಳಲ್ಲಿಯೂ ತರತಮ ಭಾವವನ್ನು ಹುಟ್ಟು ಹಾಕಿದನೋ, ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕೂಡ ಹುಟ್ಟಿಕೊಳ್ಳುತ್ತದೆ. ಕಷ್ಟ ಸುಖಗಳ ನಡುವೆ ಜೀವನ ಸಾಗುವಾಗ ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ, ದ್ವೇಷ, ವೈರತ್ವ, ಮಿತ್ರತ್ವ, ಶತ್ರುತ್ವ ಎಲ್ಲವೂ ಕೂಡ ಅನಾವರಣಗೊಳ್ಳುತ್ತಾ ಸಾಗ್ತದೆ. ಹುಟ್ಟು ಸಾವುಗಳ ನಡುವೆ ಹೊಸ ಜೀವನದ ಪುಟಗಳ ಚಿತ್ರಗಳು ಹೊಸ ಅನುಭವವನ್ನು ಕಟ್ಟಿಕೊಡುತ್ತದೆ. ಈ ಜಗತ್ತನ್ನು ಹುಟ್ಟು ಹಾಕಿರುವ ಅಥವಾ ಸೃಷ್ಟಿಯು ಬಿಡಿಸಲಾರದ ಕಗ್ಗಂಟೋ ಏನು? ನಮ್ಮೆಲ್ಲರ ಜೀವನದ ಬಾಳಿಗೆ ಏನಾದರೂ ಅರ್ಥವಿದೆಯೇ? ಈ ಬಿಡಿಸಲಾರದ ಆಶ್ಚರ್ಯಕರವಾಗಿರುವ ಕಗ್ಗಂಟನ್ನು ಈ ಜಗತ್ತಿನಲ್ಲಿ ಬಲ್ಲವರು, ತಿಳಿದವರು ಯಾರಾದರೂ ಬಿಡಿಸುವವರು ಇದ್ದಾರೆಯೇ? ಈ ಜಗತ್ತನ್ನ ಒಂದೇ ಕಾಣದ ಕೈ ನಿರ್ಮಿಸಿದೆ ಅಂತಾದರೆ ಈ ವಿಧ ವಿಧವಾದ ಜೀವಸಂಗತಿಗಳು ಏಕೆ ಎಂಬ ಬಗ್ಗೆ ಹಲವು ರೀತಿಯ ಪ್ರಶ್ನೆಗಳು ಎಲ್ಲರಲ್ಲಿ ಕೂಡ ಹುಟ್ಟಿಕೊಳ್ಳುವಂಥದ್ದು ಸಹಜವಾದ ಕ್ರಿಯೆ ಆಗಿದೆ. ಜಗತ್ತನ್ನ ಮತ್ತಷ್ಟು ಸೂಕ್ಷ್ಮತೆಯಿಂದ ಕಂಡಾಗ ಪ್ರಕೃತಿಯ ವೈವಿಧ್ಯ ಮತ್ತು ಜೀವನ ದರ್ಶನ ತೆರೆದುಕೊಳ್ಳುತ್ತದೆ ಎನ್ನುವಂಥದ್ದನ್ನ ಮಾನ್ಯ ಡಿವಿಜಿಯವರು ಈ ಕಗ್ಗದ ಮೂಲಕ ಪ್ರಸ್ತಾಪಿಸಿರುವುದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಪ್ರಿಯರೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಭವಿಷ್ಯದ ಜೀವನಕ್ಕಾಗಿ ಈ ಕ್ಷಣ ನಾವೆಲ್ಲರೂ ಕೂಡ ಜಾಗೃತರಾಗಲೇಬೇಕು. ಅದಕ್ಕಾಗಿ ಮಾಸ್ಕ್ ಅನ್ನು ತಪ್ಪದೆ ಧರಿಸೋಣ, ಆರೋಗ್ಯ ಸೂತ್ರವನ್ನು ತಪ್ಪದೆ ಪಾಲಿಸೋಣ, ದಿನನಿತ್ಯದ ಕಾರ್ಯವನ್ನ ಆರೋಗ್ಯದ ಕಾಳಜಿಯಿಂದ ನಿರ್ವಹಿಸೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.